ದಕ್ಷಿಣ ಕನ್ನಡ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಬಹ್ರೈನ್ ಇದರ ಆಶ್ರಯದಲ್ಲಿ ಕೋವಿಡ್-19 ಸಂತ್ರಸ್ತರಿಗೆ ಸಹಾಯ ಹಸ್ತ ಚಾಚುವ ಹಾಗೂ ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸುವ ಕಾರ್ಯಕ್ರಮ ಮಂಗಳೂರು ನಗರದ ವೆಲೆನ್ಷಿಯಾದಲ್ಲಿರುವ ಕೋಟೆ ಮ್ಯಾನ್ಷನ್ನಲ್ಲಿ ನಡೆಯಿತು. ಸುಮಾರು 100 ಜನರಿಗೆ ಕೋವಿಡ್-19 ಸಂತ್ರಸ್ತ ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸಲಾಯಿತು. ಕರ್ನಾಟಕ ಎನ್ಆರ್ಐ ಫಾರಂ ಬಹ್ರೈನ್ನ ಅಧ್ಯಕ್ಷ ಲೀಲಾಧರ್ ಬೈಕಂಪಾಡಿ ಸಂತ್ರಸ್ತರಿಗೆ ಕಿಟ್ ವಿತರಿಸಿ ಮಾತನಾಡಿ, 28 ವರ್ಷಗಳಿಂದ ಕರ್ನಾಟಕ ರಾಜ್ಯದ ಜನತೆಗೆ ಬೇಕಾಗಿ ಬಹ್ರೈನ್ನಲ್ಲಿ ದುಡಿತಾ ಇರುವ ಸಂಸ್ಥೆ ದಕ್ಷಿಣ ಕನ್ನಡ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಆಗಿದೆ. ಇದೊಂದು ಮಾನವೀಯ ನೆಲೆಗಟ್ಟಿನ ಕಾರ್ಯಕ್ರಮ. 28 ವರ್ಷಗಳಿಂದ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇರುವ ಈ ಸಂಸ್ಥೆ ಸಮಾಜದ ದೀನದಲಿತರ ಬಗ್ಗೆ ಸ್ಪಂದಿಸುವ ಕೆಲಸ ಸದಾ ಮಾಡ್ತಾ ಇದೆ. ನೊಂದವರ ಬಾಳಿಗೆ ಬೆಳಕಾಗುವ ಕೆಲಸ ಶ್ಲಾಘನೀಯ ಅಂತ ಹೇಳಿದರು. ಬಹಳಷ್ಟು ಸಂಖ್ಯಾಬಲವನ್ನು ಹೊಂದಿರುವಂತಹ ಸದಸ್ಯ ಬಲವನ್ನು ಹೊಂದಿರುವಂತಹ ಸಂಸ್ಥೆ ಇದು. ಅಷ್ಟೇ ಸದೃಢವಾಗಿರುವಂತಹ ಆಡಳಿತ ಸಮಿತಿಯನ್ನು 28 ವರ್ಷಗಳಿಂದ ಇದು ಹೊಂದಿದೆ. ಎಲ್ಲರನ್ನ ಒಂದು ಐಕ್ಯ ಮತದೊಂದಿಗೆ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನ ಒಂದು ಸಮಾನ ರೀತಿಯಲ್ಲಿ ಅವರನ್ನು ಇಟ್ಟುಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅವರು ಸಮುದಾಯಕ್ಕಾಗಿ ಮಾಡಿದ್ದಾರೆ, ಸಮಾಜಕ್ಕಾಗಿ ಮಾಡಿದ್ದಾರೆ. ಯಾವುದೇ ಮತ ಧರ್ಮ ಯಾವುದೇ ಇಂತಹ ಭೇದ ಭಾವನೆ ಇಡದೆ ಅದು ಸಾಮೂಹಿಕ ವಿವಾಹದಂಥ ಕೆಲಸಗಳಾಗಲಿ ಅಥವಾ ವಿದೇಶಕ್ಕೆ ಬಂದಿರುವಂತಹ ಸಮುದಾಯದವರು ಇತರರಿಗೆ ಉದ್ಯೋಗವನ್ನು ಕೊಡಿಸುವಲ್ಲಾಗಲಿ ಅಥವಾ ಬೇರೆಯವರ ಆರ್ಥಿಕ ಸಂಕಷ್ಟಗಳಿಗೆ ಸ್ಪಂದಿಸುವಂಥದ್ದಾಗಲಿ ಅಥವಾ ಈ ನಮ್ಮ ತಾಯ್ನಾಡಿನಲ್ಲಿ ಬೇರೆ ಬೇರೆ ರೀತಿಯ ಅದು ಶೈಕ್ಷಣಿಕ ಚಟುವಟಿಕೆಗಳಾಗಲಿ ಅಥವಾ ವೈದ್ಯಕೀಯ ಒಂದು ನೆರವನ್ನು ನೀಡುವಂಥದ್ದಾಗಲಿ, ಗೃಹ ನಿರ್ಮಾಣಕ್ಕಾಗಿ ಸ್ಪಂದಿಸುವುದಂತಾಗಲಿ ಅಥವಾ ಸಾಮಾಜಿಕವಾಗಿ ಬರುವಂತಹ ಯಾವುದೇ ಸಮಸ್ಯೆಗಳಿಗೆ ಯಾವುದೇ ಜಾತಿ ಮತ್ತು ಧರ್ಮದ ನೆಲೆಯಲ್ಲಿ ಅದನ್ನು ಪರಿಗಣಿಸದೆ ಒಂದು ಮಾನವೀಯ ನೆಲೆಯಲ್ಲಿ ಉತ್ತಮ ಸ್ಪಂದನೆಯನ್ನು ನೀಡುವಂತಹ ಕೆಲಸವನ್ನು ದಕ್ಷಿಣ ಕನ್ನಡ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಈ 28 ವರ್ಷಗಳಿಂದಲೂ ಮಾಡ್ತಾ ಬಂದಿದೆ. ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಸಮಿತಿ ಸ್ಥಾಪಕ ಅಧ್ಯಕ್ಷ ಕೆಪಿ ಮಂಜುನಾಥ್ ಸಾಗರ್ ಭಾಗವಹಿಸಿ ಮಾತನಾಡಿ, ಕೋವಿಡ್ ಪ್ರಾರಂಭದಲ್ಲಿ ಹೆಚ್ಚಿನ ಸಂಘ ಸಂಸ್ಥೆಗಳು ಆಹಾರ ಕಿಟ್ ಹಂಚಿದೆ. ಆದರೆ ದಕ್ಷಿಣ ಕನ್ನಡ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕೋವಿಡ್ ಪ್ರಾರಂಭದಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಇದು ನಿಜವಾದ ಸೇವೆ ಅಂತ ಹೇಳಿದರು. ಸಂಸ್ಥೆಯ ಮೂಲ ಉದ್ದೇಶ ಬರೀ ಕೋವಿಡ್ ಅಂತ ಹೇಳಿ ಅಲ್ಲ, ನಿರಂತರ 28 ವರ್ಷಗಳ ಕಾಲ ಅವರು ಬಡ ವಿದ್ಯಾರ್ಥಿಗಳಿಗೆ, ರೋಗಿಗಳಿಗೆ, ಮಂದಿರಗಳಿಗೆ ಹೀಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಎಲ್ಲ ಧನ ಸಹಾಯ ನೀಡಿದ್ದಾರೆ. ಅವರ ಈ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನರು ತೊಂದರೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಹಾಯ ಹಸ್ತ ನೀಡುತ್ತಿರುವುದು ದೇವರು ಮೆಚ್ಚುವಂಥ ವಿಷಯ. ತಾವೆಲ್ಲರೂ ಅವರಿಗೆ ಇನ್ನಷ್ಟು, ಅವರಿಗೆ ಮತ್ತು ಅವರ ಸಂಸ್ಥೆಗೆ ದೇವರು ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡುವಂತೆ ಅನುಗ್ರಹಿಸಬೇಕಂತ ಮಾಜಿ ಮೇಯರ್ ಅಶ್ರಫ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಯಾವುದೇ ಪ್ರಚಾರವಿಲ್ಲದೆ ಶಿರೂರಿನಿಂದ ಗ್ರಾಮೀಣ ಪ್ರದೇಶವಾದ ಬೆಳ್ತಂಗಡಿ ಭಾಗದ ಬಡ ಅರ್ಹರಿಗೆ ನಿರಂತರವಾಗಿ ಈ ಸಂಸ್ಥೆ ಸಹಾಯ ಮಾಡ್ತಾ ಬಂದಿದೆ. ಇದು ಒಂದು ಮಾದರಿ ಸಂಸ್ಥೆಯಾಗಿದೆ ಅಂತ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಒಂದು ಬಡ ಜನರಿಗೂ ಕೂಡ ಈ ಒಂದು ಕಿಟ್ ಅನ್ನು ಕೊಟ್ಟು ಎಲ್ಲರನ್ನು ಒಂದು ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡ್ತಾ ಬಂದಿದ್ದೀವಿ. ಈ ಬಾರಿ ಯಾಕೆಂದ್ರೆ ಬಡವ ಜನರಂತಲ್ಲ, ನಮ್ಮಂತ ಮಿಡ್ಲ್ ಕ್ಲಾಸ್ ಜನರು ಕೂಡ ಕಂಗಾಲಾಗಿದ್ರು. ಅವರನ್ನು ಕೂಡ ಬೆನ್ನೆಲುಬಾಗಿ ನಿಂತು ಈ ಸಂಘಟನೆಗಳು ಕೆಲಸ ಮಾಡಿದಂತ ಈ ನಮ್ಮ ಜಿಲ್ಲೆಯ ಜನರಾಗಿರ್ತದೆ. ಅದರಲ್ಲಿ ಕೂಡ ಇವತ್ತು ಇಷ್ಟು ಸಮಯ ಕಳೆದರೂ ಕೂಡ ಈ ಒಂದು ಯಶಸ್ಸನ್ನವರು ಈ ಒಂದು ಸಂಘಟನೆ ಈಗಲೂ ನೆನಪಿಸಿಕೊಂಡು ಬರೇ ನಮ್ಮ ಮಂಗಳೂರಲ್ಲ, ದಕ್ಷಿಣ ಕನ್ನಡ ಪ್ರತಿ ಒಂದು ಹಳ್ಳಿಗೆ ಹೋಗಿ ಜನರ ಒಂದು ಕಷ್ಟ ಕಾಲಕ್ಕೆ ಮುಂದೆ ಬರ್ತಾ ಇದ್ದಾರೆ. ನನ್ನ ವತಿಯಿಂದ ಮುಸ್ಲಿಂ ಸಂಘಟನೆ ಒಕ್ಕೂಟದ ವತಿಯಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಮಂಗಳೂರಿನ ಮಾಜಿ ಉಪಮೇಯರ್ ಸಲೀಂ, ದಕ್ಷಿಣ ಕನ್ನಡ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಉಮರ್, ಸ್ಥಾಪಕ ಸದಸ್ಯ ಮೊಯ್ದೀನ್, ಕಾರ್ಯಕ್ರಮ ಸಂಯೋಜಕ ಮುಬಾರಕ್ ಮುಖ್ಯ ಅತಿಥಿಗಳಾಗಿದ್ದರು. ಬಂದರು ವ್ಯಾಪಾರಿ ಮೊಹಿಸಿನ್ ಬಾವಾ, ಸೈಯದ್ ಬಹ್ರೈನ್, ಸಾಹಿತಿ ಡಾ ಕಾಸರಕೋಡು ಅಶೋಕ್ ಕುಮಾರ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.